ಶೌಚಾಲಯವಿಲ್ಲದೆ ಕಟ್ಟಡಗಳನ್ನು ಕ್ವಾರಂಟೈನ್ ಸೆಂಟರ್ ಮಾಡಬೇಡಿ, ಅಂತಹ ಕಟ್ಟಡಗಳನ್ನು ಕ್ವಾರಂಟೈನ್ ಸೆಂಟರ್ ಲಿಸ್ಟ್ನಿಂದ ತೆಗೆದುಹಾಕಿ ಎಂದು ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಹೇಳಿದರು. ಅವರು ಭಾನುವಾರವೂ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದ್ರು. ಕುಂದಾಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು, ಯಾವೆಲ್ಲ ಸೆಂಟರ್ನಲ್ಲಿ ಎಷ್ಟು ಜನ ಎಲ್ಲಿಂದ ಊಟ ಹೋಗುತ್ತೆ, ಅಧಿಕಾರಿಗಳಿಂದ ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆದುಕೊಂಡ್ರು. ಹೊರ ರಾಜ್ಯದಿಂದ ಇನ್ನೂ 2% ಜನ ಬರಲಿಲ್ಲ. ಈಗ ಬಂದವರು ಕೇವಲ ಹೋಟೆಲ್ ಕಾರ್ಮಿಕರು ಮಾತ್ರ. ಒಮ್ಮೊಮ್ಮೆ ತಂಡೋಪತಂಡವಾಗಿ ಜಿಲ್ಲೆಗೆ ಬರುತ್ತಾರೆ. ಹೀಗಾಗಿ ಬಂದ ಕೂಡಲೇ ಉಪಹಾರ ಪೂರೈಸುವುದು ಕಷ್ಟವಾಗುತ್ತೆ. ಆದಷ್ಟು ಜನರು ಬರುವಾಗಲೇ ಹಣ್ಣುಗಳನ್ನ ತಂದ್ರೆ ಸಮಸ್ಯೆಯಾಗುವುದಿಲ್ಲ. ಜನರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಬಂದ ಕೂಡಲೇ ವ್ಯವಸ್ಥೆ ಸರಿಯಲ್ಲ ಎಂದು ಅಧಿಕಾರಿಗಳಿಗೆ ಬೈಯುವುದಿಲ್ಲ. ಅವರೆಲ್ಲರೂ ನಮಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ. ಹೊರ ರಾಜ್ಯದಿಂದ ಬರುವವರಿಗೆ ಹಾಲಾಡಿ ಮನವಿಯನ್ನ ಮಾಡಿದ್ರು. ಸಭೆಯಲ್ಲಿ ಜನಪ್ರತಿನಿಧಿಗಳು, ವಿವಿಧ ಪಕ್ಷದ ಮುಖಂಡರು ಭಾಗಿಯಾಗಿದ್ರು. ಎಲ್ಲ ಒಂದ್ಸಲ ನಿಮ್ಗೆ ಡೇಟ್ ಅವರು ಬಂದು ಡೇಟ್ ಬೇಕಾಗಂತ ಹೇಳಿದ್ದಾರೆ ಸರಿ. ಅದು ಇದು 10ನೇ ತಾರೀಕು ಸರ್, 11ನೇ ತಾರೀಕು 11/5/2020 11/5 ಸರಿ 11/5 ಹೌದು. ಅಣೆಗುಡ್ಡಿದೆ, ಅಣೆಗುಡ್ಡು ಬರ್ಕನಿ ತಾರೀಕಿಂದ ಇದ್ದಾರೆ. ಅದೆಲ್ಲ ಡೇಟ್ ಆಗಿದೆ.